ಇತಿಹಾಸ ಪ್ರಸಿದ್ಧ ಕಡಂಬರ್ ವಲಿಯುಲ್ಲಾಹಿ ಹಾಜಿಯರ್ ಉಪಾಪ ಉರೂಸ್ ಸಮಾರಂಭವು ಜನವರಿ 1ರಿಂದ 12ರವರೆಗೆ ನಡೆಯಲಿದೆ ಎಂದು ಉರೂಸ್ ಜಮಾಅತ್ ಸಮಿತಿಯ ಪದಾಧಿಕಾರಿಗಳಾದ ಎಕೆಎಂ ಅಶ್ರಫ್ ಮಂಜೇಶ್ವರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಜೇಶ್ವರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಜನವರಿ 13ರ ಭಾನುವಾರ ಹಗಲು ಉರೂಸ್ ನೇರ್ಚೆ ನಡೆಯಲಿದೆ. ಜನವರಿ 1ರಂದು ಮಂಗಳವಾರ ಸಂಜೆ ನಡೆಯುವ ಮಕಾಂ ಜಿಯಾರತ್ ಹಾಗೂ ಧ್ವಜಾರೋಹಣಕ್ಕೆ ಸೈಯದ್ ಅತಾವುಲ್ಲಾ ತಂಗಲ್ ಉದ್ಯಾವರ ನೇತೃತ್ವ ನೀಡುವರು. ಬಳಿಕ ರಾತ್ರಿ 8:30ಕ್ಕೆ ನಡೆಯುವ ಸಮಾರಂಭದಲ್ಲಿ ಸೈಯದ್ ಅಟಕೋಯ ತಂಗಲ್ ಕುಂಬಳ್ ಧಾರ್ಮಿಕ ಪ್ರವಚನಕ್ಕೆ ಚಾಲನೆ ನೀಡುವರು. ಕಡಂಬರ್ ಮುದರಿಸ್ ಎಂಪಿ ಮೊಹಮ್ಮದ್ ಸಾದಿ ಅಧ್ಯಕ್ಷತೆಯನ್ನು ವಹಿಸುವರು. ಸೈಯದ್ ಶಹೀರ್ ಅಲ್ ಬುಖಾರಿ ತಂಗಲ್ ಮಲ್ಹರ್ ಪ್ರಾರ್ಥನೆಗೆ ನೇತೃತ್ವ ನೀಡುವರು. ಅಬ್ದುಲ್ ಲತೀಫ್ ಸಾದಿ ಪಜಸಿ ಮುಖ್ಯ ಭಾಷಣ ಮಾಡುವರು. ವಿವಿಧ ದಿನಗಳಲ್ಲಾಗಿ ನಡೆಯುವ ಧಾರ್ಮಿಕ ಪ್ರವಚನದಲ್ಲಿ ಹಾಫಿಳ್ ಇಪಿ ಅಬುಬಕರ್ ಅಲ್ ಕಾಸಿಮಿ, ಇಬ್ರಾಹಿಂ ಬಾತಿಶಾ ತಂಗಲ್ ಅನೆಕಲ್ಲು, ಪ್ರೊಫೆಸರ್ ಆಲಿಕುಟಿ ಮುಸ್ಲಿಯಾರ್, ಎಎಂ ನೌಶಾದ್ ಬಖಾವಿ ಮೊದಲಾದವರು ಭಾಗವಹಿಸುವರು. ಜನವರಿ 12ರಂದು ರಾತ್ರಿ ನಡೆಯುವ ಸಮಾರೋಪ ಸಮಾರಂಭವನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅಧ್ಯಕ್ಷ ಕಾಸಿ ಜಿಫ್ರಿ ಮತ್ತು ಕೋಯ ತಂಗಲ್ ಉದ್ಘಾಟಿಸುವರು. ಅನ್ವರ್ ಮುಹದ್ದೀನ್ ಹುದಾಬಿ ಅಲ್ವಾ ಮುಖ್ಯ ಭಾಷಣ ಮಾಡುವರು. ಜನವರಿ 13ರಂದು ಭಾನುವಾರ ಸುಬುಹಿ ನಮಾಜಿನ ಬಳಿಕ ನಡೆಯುವ ಖತಮುಲ್ ಕುರಾನ್ಗೆ ಎಂಪಿ ಮೊಹಮ್ಮದ್ ಸಾದಿ ನೇತೃತ್ವ ನೀಡುವರು. ಬೆಳಗ್ಗೆ 10 ಗಂಟೆಗೆ ನಡೆಯುವ ಮೌಲಿದ್ ಪಾರಾಯಣಕ್ಕೆ ಕೆಎಸ್ ಅಲಿ ತಂಗಲ್ ಕುಂಬಲ್ ನೇತೃತ್ವ ನೀಡುವರು. ಅಬ್ದುಲ್ ಖಾದರ್ ಮುಸ್ಲಿಯಾಸ್ ಕಾಸರಗೋಡು ಪ್ರಾರ್ಥನೆಗೆ ನೇತೃತ್ವವನ್ನು ನೀಡುವರು. ಬಳಿಕ ಅನ್ನದಾನ ನಡೆಯಲಿದೆ. മീഞ്ച പഞ്ചായത്തുകളുടെ സംയുക്താതിർത്തിയിൽ വർഷങ്ങളുടെ പാരമ്പര്യമുള്ള ഒരു മഹലാണ് കടമ്പാറ് മഹല്. ആ മഹലിൽ അവിടുത്തെ ജനങ്ങൾ അവരുടെ കൺമുമ്പിൽ കാണുകയും നിരവധി അനവധി കശ്ഫ് കറാമത്തുകൾ കൊണ്ട് വലിയ ആത്മീയ പ്രസിദ്ധി ആർജിച്ച വ്യക്തിത്വമാണ് മഹാനായ വലിയുല്ലാഹി ആജാർ പാപ്പ. ഒരു പ്രാവശ്യം അതിഗംഭീരമായി മതമൈത്രിയും മാനവികതയും വിളിച്ചോതിക്കൊണ്ടുള്ള ഉറൂസാണ് നടത്തി വരാറുള്ളത്. ഈ പ്രാവശ്യം 2019 പിറവി കൊള്ളുമ്പോൾ തന്നെ ഈ മഹലിൽ കഴിഞ്ഞ ഒരുപാട് മാസങ്ങളായി ജമാഅത്ത് കമ്മിറ്റിയും ഉറൂസ് കമ്മിറ്റിയും വളരെ സജീവമായി നല്ല ഹോംവർക്ക് നടത്തിക്കൊണ്ടാണ് ഉറൂസിൻ്റെ ഇവർ തുടക്കത്തിലേക്ക് എത്തിച്ചേർന്നിട്ടുള്ളത്. പ്രസിഡന്റ് നമ്മുടെയൊക്കെ സ്നേഹവാചനമായ ബഹുമാൻ അതാവുല്ലാ തങ്ങൾ മക്കാം സിയാറത്തിൻ്റെ ശേഷം പതാക ഉയർത്തലോടുകൂടി ഈ ഉറൂസിന് തുടക്കം കുറിക്കുകയും അസയ്യദ് കെ എസ് ആറ്റക്കോയ തങ്ങൾ കുമ്പോൾ തറവാട്ടിലെ കാരണവരായ കെ എസ് ആറ്റക്കോയ തങ്ങളാണ് ഔപചാരികമായി ഉറൂസിന്റെ ഉദ്ഘാടനം നിർവഹിക്കുന്നത്. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಂಪಿ ಮೊಹಮ್ಮದ್ ಸಾದಿ, ಅಬುಬಕರ್ ಹೊಸಮನೆ, ಇಎನ್ ಅಬುಬಕರ್ ಹಾಜಿ ಗಾಂಧಿನಗರ, ಅಬ್ದುಲ್ ಅಜೀಜ್ ಬರ್ವಾ ಕಡಂಬರ್, ತಾಜುದ್ದೀನ್ ಜಾಸಿಂ, ಅಲ್ ಭರಕಾ, ಮೊಯ್ದೀನ್ ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 7 ಮಂಜೇಶ್ವರ.